ದೇಶದ ಪ್ರತಿಷ್ಠಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಐಐಟಿ ಪ್ರವೇಶಾತಿಗಾಗಿ ನಡೆದ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯ ಪರಿಷ್ಕೃತ ಫಲಿತಾಂಶದಲ್ಲಿ ಮೂಡಬಿದ್ರೆಯ ಆಳ್ವಾಸ್ ಪಿಯು ಕಾಲೇಜಿನ 28 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ವಿಭಾಗದಲ್ಲಿ ಶಶಾಂಕ್ ಟಿ, ಸಚಿನ್ ಕುಮಾರ್, ಯಶಸ್ವಿ, ಮಹೇಶ್ ಕೊಪ್ಪದ್, ಶ್ರೀ ವೈಷ್ಣವಿ ಆರ್ ಮತ್ತು ಗಮನ್ ಜೈನ್ ರ್ಯಾಂಕ್ ಪಡೆದಿದ್ದಾರೆ. ಕೆಟಗರಿ ವಿಭಾಗದಲ್ಲಿ ಸುದರ್ಶನ್ ಜಿಎಸ್ 121, ಹರೀಶ್ ಡಿಜಿ 165, ಶಶಾಂಕ್ 617, ಸಚಿನ್ ಲಮಾಣಿ 621, ವಂಶಿ ತೇಜ್ 786, ನೇತ್ರೇಶ್ ಎಂಆರ್ 851, ರಾಘವೇಂದ್ರ ಜೆಪಿ 1357, ದರ್ಶನ್ 1363 ರ್ಯಾಂಕ್ ಪಡೆದಿದ್ದಾರೆ. ಸಾಧಕ ವಿದ್ಯಾರ್ಥಿಗಳನ್ನು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರು ಅಭಿನಂದಿಸಿದ್ದಾರೆ.